ಚಿಕ್ಕಮಗಳೂರು ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಬೊಮ್ಮಾಯಿಯವರು ಶೃಂಗೇರಿ ಶಾರದಾಂಬೆ ದೇಗುಲಕ್ಕೂ ಭೇಟಿ ನೀಡಿ ದೇವರ ಆಶೀರ್ವಾದ ಪಡೆದರು. ಬಳಿಕ ಮಾತನಾಡಿದ ಅವರು, ಮುಖ್ಯಮಂತ್ರಿಯಾದ ಮೇಲೆ ಚಿಕ್ಕಮಗಳೂರಿಗೆ ಮೊದಲ ಬಾರಿ ಭೇಟಿ ನೀಡುತ್ತಿದ್ದೇನೆ. ಈ ಹಿಂದೆ 2 ಬಾರಿ ಕಾರ್ಯಕ್ರಮ ಫಿಕ್ಸ್ ಆಗಿ ಬರಲಿಕ್ಕಾಗಿಲ್ಲ. ಈ ಬಾರಿ ಶಾರದಾಂಬೆಯ ದರ್ಶನ ಮಾಡಲು ಶೃಂಗೇರಿಗೆ ಬಂದಿದ್ದೇನೆ. ನಾಡಿನ ಸುಭಿಕ್ಷೆಗಾಗಿ ಶಾರದಾಂಬೆಯ ಪ್ರಾರ್ಥನೆ ಮಾಡುತ್ತೇನೆ. ಹುಬ್ಬಳ್ಳಿ ಪ್ರಕರಣದಲ್ಲಿ ಯಾವ ಅಮಾಯಕನ ಬಂಧನ ಆಗಿಲ್ಲ. ಸಾಕ್ಷಿಗಳನ್ನು ಆಧರಿಸಿ ಆರೋಪಿಗಳನ್ನು ಬಂಧಿಸಲಾಗ್ತಿದೆ. ವಿರೋಧ ಪಕ್ಷಗಳು ಟೀಕೆ ಮಾಡೋದು ಸಾಮಾನ್ಯ, ಆದರೆ ಜನ ಏನು ಹೇಳ್ತಾರೆ ಅನ್ನೋದೇ ಮುಖ್ಯ ಆಗುತ್ತೆ. ಶೃಂಗೇರಿ ಹೆಲಿಪ್ಯಾಡ್ನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯೆಯನ್ನು ನೀಡಿದರು. ಅದೇ ರೀತಿಯಾಗಿ, ನಾನು ಯಾವುದೋ ಸಾಫ್ಟ್ ಕಾರ್ನರ್ ತೋರಿಸಲ್ಲ, ಖಡಕ್ ಅಂದರೆ ಏನು ಅಂತ ಸಿಎಂ ಪ್ರಶ್ನೆ ಮಾಡಿದರು. ಸಂತೋಷ್ ಪಾಟೀಲ್ ಕೇಸ್ ತಕ್ಷಣವೇ FIR ಮಾಡಿ ಕೆಲಸ ಮಾಡುತ್ತಿದ್ದೇವೆ. ಹುಬ್ಬಳ್ಳಿ ಘಟನೆಗೂ ಕ್ರಮ ತಗೊಂಡಿದ್ದೇವೆ. ಶಿವಮೊಗ್ಗ ಕೇಸಲ್ಲೂ ಕ್ರಮ ತಗೊಂಡಿದ್ದೇವೆ. ಹಣ್ಣಿನಂಗಡಿ ವಿಚಾರದಲ್ಲೂ ಕ್ರಮ ತಗೊಂಡಿದ್ದೇವೆ. ಯಾವುದು ವಿಳಂಬ ಮಾಡಿಲ್ಲ. ಪೊಲೀಸ್ ಕೇಸಲ್ಲೂ ನಾವೇ ಕ್ರಮ ತಗೊಳ್ತಾ ಇದ್ದೇವೆ. ಇದಕ್ಕಿಂತ ಬೇರೆ ಇನ್ನೇನು ಬೇಕು ನಿಮಗೆ? ವಿರೋಧ ಪಕ್ಷಗಳಿಗೆ ಉತ್ತರ ನೀಡಿದ್ದಾರೆ ಸಿಎಂ. ಚಿಕ್ಕಮಗಳೂರಿಗೆ ಬೇಕಾಸತಿ ಬಂದಿದ್ದೀನಿ, ಆದರೆ ಮುಖ್ಯಮಂತ್ರಿಯಾಗಿ ಮೊದಲನೇ ಭೇಟಿ. ಈಗ ಒಂದು 2 ಬಾರಿ ಪ್ರೋಗ್ರಾಮ್ ಫಿಕ್ಸ್ ಆಗಿ ಮತ್ತೆ ಮುಂದೋಗಿತ್ತು. ಈ ಬಾರಿ ಶಾರದಾಂಬೆಯನ್ನು ದರ್ಶನ ಮಾಡ್ಕೋಬೇಕು ಮತ್ತು ಪೂಜ್ಯರನ್ನು ಕೂಡ ಭೇಟಿ ಆಗಬೇಕನ್ನುವಂಥ ಕಾರಣದಿಂದ ನಾನು ಇಲ್ಲಿ ಬಂದಿದ್ದೇನೆ. ಶಾರದಾಂಬೆ ಆಶೀರ್ವಾದವನ್ನು ಪಡ್ಕೊಂಡು, ಪೂಜ್ಯರ ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಹೋಗುವಂಥ ಇಚ್ಛೆ ನನ್ನದಾಗಿದೆ. ಶಾರದಾಂಬೆ ಬಹಳ ದೊಡ್ಡ ಶಕ್ತಿ. ಶಂಕರಾಚಾರ್ಯರ ಒಂದು ಪೀಠವೂ ಕೂಡ ಇದೆ. ಹೀಗಾಗಿ ಇಲ್ಲಿ ನಾಡಿನ ಸುಭಿಕ್ಷೆಗಾಗಿ ನಾನು ಶಾರದಾಂಬೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದೇನೆ. ಯಾವ ಅಮಾಯಕರನ್ನು ಬಂಧನ ಆಗಿಲ್ಲ. ಅಲ್ಲಿರುವ ಸಾಕ್ಷ್ಯ ಆಧಾರದ ಮೇಲೆ ಮಾಡ್ತಾಯಿದ್ದಾರೆ. ಅವೆಲ್ಲವೂ ಕೂಡ ಪೊಲೀಸರು ತನಿಖೆ ವೇಳೆ ಪರಿಗಣಿಸಿ ಕ್ರಮಗಳನ್ನು ತೆಗೆದು ಅವ್ರವ್ರು ವ್ಯಾಖ್ಯಾನ ಮಾಡ್ತಾರೆ. ಜನ ಏನು ಹೇಳ್ತಾರೆ ಭಾಳ ಮುಖ್ಯ. ವಿರೋಧ ಪಕ್ಷದವ್ರ ಕಡೆಯಿಂದ ಬೇರೆ ಅಪೇಕ್ಷೆ ಮಾಡೋಕ್ಕಾಗತ್ತಾ? ಅಲ್ಲ, ಅದು ತನಿಖೆ ಆಗ್ತಾಯಿದೆ. ಈಗ ನಾವು ಒಂದು ತನಿಖೆ ಕೊಟ್ಟ ಮೇಲೆ ಅದ್ರ ಬಗ್ಗೆ ಪದೇ ಪದೇ ವ್ಯಾಖ್ಯಾನ ಮಾಡೋದಾಗಲಿ ಅಥವಾ ಹೇಳಿಕೆ ಕೊಡೋದಾಗಲಿ ಸರಿಯಾಗಲ್ಲ.